ಇಲ್ಲಿ ಭಾಳಷ್ಟು ಗೊಂದಲಗಳಾಗಿದೆ. ಮಾಧ್ಯಮಗಳಲ್ಲಿ ತುಳುವಿಗೆ ಯೂನಿಕೋಡ್ ಆಗಿದೆ ಅನ್ನುವಂಥ ವಿಚಾರಗಳು ನಿನ್ನೆ ಪ್ರಕಟ ಆಯಿತು. ಆದರೆ ಅಲ್ಲಿ ಗೊಂದಲ ಏನು ಹೇಳಿದರೆ, ತುಳುವಿಗೆ ಸೋದರ ಲಿಪಿಗಳುಂಟು. ತುಳು ಲಿಪಿಗೆ ತುಳು ಮಲಯಾಳಂ ಕೂಡ, ಮಲಯಾಳಂ ಲಿಪಿಯನ್ನು ತುಳು ಮಲಯಾಳಂ ಲಿಪಿ ಅಂತ ಹೇಳ್ತೇವೆ. ಅದೇ ರೀತಿ ತುಳು ತಿಗಳಾರಿ ಅನ್ನುವಂಥದ್ದು ಉತ್ತರ ಕನ್ನಡ ಭಾಗದಲ್ಲಿ ಪ್ರಚಲಿತ ಇದ್ದಂಥ ಲಿಪಿ ಅದು. ಅದು ನಾವು ಸೋದರ ಲಿಪಿಗಳು ಅಂತ ಹೇಳ್ಬೋದು. ಸೊ ತುಳು ಲಿಪಿಯ ಕಾರ್ಯವನ್ನು, ಅದನ್ನು ಯೂನಿಕೋಡಿಗೆ ಸೇರ್ಪಡೆ ಮಾಡುವಂಥ ಕಾರ್ಯವನ್ನು ನಾನೇ ಮಾಡ್ತಾ ಇದ್ದೇನೆ. ನನ್ನ ಜೊತೆಗೆ ಭಾಳಷ್ಟು ಮಂದಿ ಯುವಕರು, ಜೈ ತುಳುನಾಡು ಅಂತ ಹೇಳುವಂಥ ಸಂಘಟನೆ ಯುವಕರು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಇದಕ್ಕೆ ಪ್ರಪೋಸಲನ್ನು, ಬೇಕಾದಂಥ ಮಾಹಿತಿಯನ್ನು ಕೊಡುವಂಥದ್ದು, ಟೆಕ್ನಿಕಲ್ ವರ್ಕ್ ಕೊಡುವಂಥದ್ದನ್ನು ನಾವು ಮಾಡ್ತಾ ಇದ್ದೇವೆ. ಪವನಜ, ಪವನಜ ಹೇಳುವಂಥವರು, ಅವರು ಮೊದಲ ಬಾರಿಗೆ, ಅಂದರೆ ನಾನು ಅಕಾಡೆಮಿಯ ಸದಸ್ಯ ಆದಾಗ ಅವರನ್ನು ಹಿಂದಿನ ಅಕಾಡೆಮಿಯವರು ಈ ಕಾರ್ಯಕ್ಕಾಗಿ ಅವರನ್ನು ನಿಯೋಜಿಸಿದರು. ಆದರೆ ಪವನಜ ಅವರು ಏನು ಮಾಡಿದರು ಅಂದರೆ, ಮೊದಲ ಒಂದು ಪ್ರಸ್ತಾವನೆಯನ್ನು ಮಾತ್ರ ಕಳಿಸಿದರು. ಅದರ ನಂತರ ಅವರು ಅವರ ವೈಯಕ್ತಿಕ ಏನೋ ಕಾರಣದಿಂದ ಈ ಕಾರ್ಯದಿಂದ ಹಿಂಜರಿದರು. ಅವರು ಮುಂದೆ ಬರಲಿಲ್ಲ. ಅದರ ನಂತರ ನಾವು ಕೆಲವು ಸ್ವಯಂ ಸೇವಕರು, ಯಾರು ಕೂಡ ಹಣಕಾಸಿನ ಲಾಭದಿಂದ ಮಾಡಿದಂಥ ಕೆಲಸ ಅಲ್ಲ ಇದು. ಎಲ್ಲರೂ ಸ್ವ ಇಚ್ಛೆಯಿಂದ ಇದಕ್ಕೆ ಸಮಯ ಮತ್ತು ಅವರ ಜ್ಞಾನವನ್ನು ಕೊಟ್ಟು ಯೂನಿಕೋಡ್ನ ಕೆಲಸವನ್ನು ಮಾಡ್ತಾ ಇದ್ದೇವೆ. ಯೂನಿಕೋಡ್ ಕನ್ಸಾರ್ಟಿಯಂ ಕ್ಯಾಲಿಫೋರ್ನಿಯಾ, ಇದರ ವೆಬ್ಸೈಟಿಗೆ ಹೋಗಿ ನೋಡಿದರೆ ಅಲ್ಲಿ ನಾವು ಕಳಿಸಿರುವಂತಹ ಡ್ರಾಫ್ಟ್ಗಳು ಎಲ್ಲ ವಿಚಾರಗಳಲ್ಲಿ ತಿಳಿತದೆ. ಮೊದಲ ಬಾರಿಗೆ ಪವನಜ ಅವರು ಕಳಿಸಿದ ಡ್ರಾಫ್ಟ್ ಕೂಡ ಉಂಟು. ಸಾಧಾರಣ ನಮ್ಮ ಅಭಿಪ್ರಾಯದಲ್ಲಿ ಈಗ ಟೆಕ್ನಿಕಲ್ ಭಾಗ, ಕೊನೆಯ ಒಂದಷ್ಟು ಭಾಗ ಮಾತ್ರ ಬಾಕಿ ಇದೆ ಮುಗಿಲಿಕ್ಕೆ. ಅವರು ಈಗ ಬಳಕೆಯಲ್ಲಿರುವಂತಹ ತುಳು ಲಿಪಿಗೆ ಯೂನಿಕೋಡಿಗೆ ಸೇರ್ಪಡೆ ಮಾಡ್ತೇವೆ ಅನ್ನುವಂಥ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಸ್ವಲ್ಪ ಟೆಕ್ನಿಕಲ್ ಕೆಲಸ ಮಾಡಲಿಕ್ಕೆ ನಮಗೆ ಇನ್ನೂ ಸ್ವಲ್ಪ ಪರಿಣಿತರು ಬೇಕು. ಪರಿಣಿತರು ಅಂದರೆ ತುಳು ಲಿಪಿಯ ಬಗ್ಗೆ ಸಂಪೂರ್ಣ ಜ್ಞಾನ ಇದ್ದು ಈ ಟೆಕ್ನಿಕಲ್ ಲಿಪಿ ತಂತ್ರಜ್ಞರಾಗಿರುವಂಥವ್ರು ನಮಗೆ ಬೇಕು. ಹಾಗಾಗಿ ಅದು ಸ್ವಲ್ಪ ಈಗ ಕೊನೆಯ ಹಂತ ಸ್ವಲ್ಪ ನಿಧಾನಕ್ಕೆ ಆಗ್ತಾ ಉಂಟು. ಮತ್ತು ಈಗ ಆಗಿರುವಂತಹ ಗೊಂದಲ ಏನು ಹೇಳಿದರೆ, ತುಳು ತಿಗಳಾರಿ ಅನ್ನುವಂತಹ ಸೋದರ ಲಿಪಿ, ಇದಕ್ಕೆ 2008ನೇ ಇಸ್ವಿಯಿಂದ ವೈಷ್ಣವಿ ಮೂರ್ತಿಯವರು ಮತ್ತು ಅವರ ಜೊತೆಯಲ್ಲಿ ವಿನೋದ್ ರಾಜನ್ ಅಂತ ಹೇಳುವವರು ಒಟ್ಟು ಸೇರಿ ಅದಕ್ಕೆ ಯೂನಿಕೋಡ್ ಬರಬೇಕು, ಯೂನಿಕೋಡ್ ಮಾಡಬೇಕು ಅಂತ. ಅವರ ಉದ್ದೇಶ ತಾಳೆ ಗ್ರಂಥಗಳಲ್ಲಿರುವಂತಹ ಸಂಸ್ಕೃತ ಶ್ಲೋಕಗಳನ್ನು ಅಥವಾ ಇನ್ಯಾವುದೇ ವಿಷಯಗಳನ್ನು ತಿಗಳಾರಿ ಲಿಪಿಯಲ್ಲಿ, ತುಳು ತಿಗಳಾರಿ ಲಿಪಿಯಲ್ಲಿರುವಂಥ ವಿಷಯಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಅದನ್ನೊಂದು ಡಿಜಿಟಲ್ ಮಾಧ್ಯಮದಲ್ಲಿ ಶೇಖರಣೆ ಮಾಡಿ ಮುಂದಿನವರಿಗೆ ಉಪಯೋಗ ಆಗುವಂತೆ ಮಾಡಬೇಕು ಅನ್ನುವಂಥದ್ದು ಅವರ ಉದ್ದೇಶ. ಆ ನಿಟ್ಟಿನಲ್ಲಿ ಅವರು 2008ರಿಂದ ಈಗ 2024, ಅಂದರೆ ಸಾಧಾರಣ 16 ವರ್ಷಗಳಷ್ಟು ಕಾಲ ಅವರು ಕೆಲಸ ಮಾಡಿ ಈಗ ಅದಕ್ಕೆ ಕೊಡ್ತೇವೆ, ಯೂನಿಕೋಡಿಗೆ ಸೇರ್ಪಡೆ ಮಾಡ್ತೇವೆ ಅನ್ನುವಂಥದ್ದು ಘೋಷಣೆ ಆಗಿದೆ. ಇದನ್ನು ನೋಡಿ ಕೆಲವರು ಗೊಂದಲಕ್ಕೊಳಗಾಗಿ ತುಳು ತಿಗಳಾರಿಗೆ ಆದಂತಹ ಯೂನಿಕೋಡನ್ನು ತುಳುವಿಗೆ ಆಗಿದೆ ಅಂತ ಹೇಳಿ ಸ್ವಲ್ಪ ಏನೋ ಒಂದು, ಎಲ್ಲಿ ಯಾವ ರೀತಿ ಗೊಂದಲ ಆಗಿದೆ ಗೊತ್ತಿಲ್ಲ. ಪವನಜ ಅವರು ಕೂಡ ಯಾಕೆ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಗೊತ್ತಿಲ್ಲ. ಬಟ್ ಆ ರೀತಿ ಒಂದು ಹೇಳಿಕೆ ಕೊಟ್ಟು ನಾನು ಇದು ಮಾಡಿದ್ದೇವೆ ಅಂತ ಬಂದಿದೆ. ಆ್ಯಕ್ಚುಲಿ ಆಗಲಿಲ್ಲ. ಯಾರು ಕೂಡ ಅಪಪ್ರಚಾರಕ್ಕೆ ಒಳಗಾಗುವ ಅಗತ್ಯ ಇಲ್ಲ. ತುಳು ಲಿಪಿಯ ಯೂನಿಕೋಡ್ ಆಗ್ತದೆ, ಒಂದಷ್ಟು ಸಮಯ ತೆಗೆದುಕೊಳ್ತದೆ. ಈಗ ಎಲ್ಲ ಲಿಪಿಗಳಿಗೂ ತುಳು ತಿಗಳಾರಿ, ತುಳು ಮಲಯಾಳಂ ಅಥವಾ ತುಳು ಲಿಪಿಗೆ ಮೂಲ ಗ್ರಂಥಲಿಪಿಗೆ ಮೂಲ ಬ್ರಾಹ್ಮಿ. ಸೊ ಮೂಲ ಒಂದೇ ಆದ ಕಾರಣ ಆಯಾಯ ಪ್ರಾಂತ್ಯಕ್ಕೆ ಅನುಕೂಲವಾಗುವಂತೆ, ಅವರವರ ಉಪಯೋಗಕ್ಕೆ ಅನುಕೂಲವಾಗುವಂತೆ ಮಾರ್ಪಾಟುಗಳಾಗಿದೆ. ಈಗ ನಮ್ಮಲ್ಲಿ ತುಳು ಲಿಪಿಗಳು ಶಿಲಾಶಾಸನಗಳಲ್ಲಿ ಮತ್ತು ತಾಳಗ್ರಂಥಗಳಲ್ಲಿ ಇರುವಾಗ ಅದನ್ನು ಪಳಂತುಳು ಅಂತ, ಅಂದರೆ ಈಗ ಹಳೆಗನ್ನಡ ಅಂತ ಇದ್ದ ಹಾಗೆ ಪಳಂತುಳು ಅಂತ ಹಿಂದಿನ ಕಾಲದ ಆ ತುಳುವಿಗೆ ಅನುಗುಣವಾಗಿ ಲಿಪಿ ಇತ್ತು. ಅದನ್ನು ನಮ್ಮ ಅಕಾಡೆಮಿ ಸಾಧಾರಣ 2001ನೇ ಇಸ್ವಿಯಿಂದ ಭಾಳಷ್ಟು ನಮ್ಮ ಹಿಂದಿನ ಕಾಲದ ಅಧ್ಯಕ್ಷರುಗಳು, ಸದಸ್ಯರುಗಳು ಮತ್ತು ವಿದ್ವಾಂಸರುಗಳೆಲ್ಲ ಸೇರಿಕೊಂಡು ಪರಿಷ್ಕರಣೆ ಮಾಡಿ 2017ನೇ ಇಸ್ವಿಗೆ ಒಂದು ಹಂತಕ್ಕೆ ತಂದು ನಿಲ್ಲಿಸಿದಂಥ ಲಿಪಿ ಇದು. ಅಂದರೆ ಪಳಂತುಳುವಿನಿಂದ ಈಗಿನ ನಮ್ಮ ಆಧುನಿಕ ನಾವು ಮಾತನಾಡುವಂಥ ತುಳುವಿಗೆ ಅನುಕೂಲವಾಗುವಂತೆ ಪರಿಷ್ಕರಣೆ ಮಾಡಿದ್ದಾರೆ. ಈ ತಿಗಳಾರಿ ಲಿಪಿ ಹೇಳುವಂಥದ್ದು ಸ್ವಲ್ಪ ಮೂಲ ಲಿಪಿಗೆ ಅನುಗುಣವಾಗಿ, ಅಂದರೆ ಅವರದ್ದು ಸಂಸ್ಕೃತ ತಾಳೆ ಗ್ರಂಥಗಳನ್ನು ಮಾಡುವಂಥ ಒಂದು ಬದಲಾವಣೆ ಅದಕ್ಕೋಸ್ಕರ ಇಟ್ಟುಕೊಂಡಂಥದ್ದು.
ಸಾಧಾರಣ ಒಂದು 20-30% ವ್ಯತ್ಯಾಸಗಳುಂಟು. ಒತ್ತಕ್ಷರಗಳಲ್ಲಿ ವ್ಯತ್ಯಾಸ ಉಂಟು, ಬರೆಯುವ ರೀತಿಯಲ್ಲಿ ವ್ಯತ್ಯಾಸ ಉಂಟು, ಅದೇ ರೀತಿಯಲ್ಲಿ ಅಕ್ಷರಗಳಲ್ಲಿ ವ್ಯತ್ಯಾಸ ಉಂಟು. ಸೊ ಆ ಒಂದು ನಿಟ್ಟು ಅವರ ಉದ್ದೇಶಕ್ಕೆ ಅವರಿಗೇನು ಬೇಕೋ ಅದನ್ನು ಮಾಡಿಕೊಂಡಿದ್ದಾರೆ. ನಮಗೆ ಅದು ನಮ್ಮ ಉದ್ದೇಶ ಬೇರೆ ಇದೆ, ನಮ್ಮದು ಜನಸಾಮಾನ್ಯರಿಗೆ ಉಪಯೋಗ ಆಗುವಂತೆ ಮಾಡುವಂಥದ್ದು. ಹಾಗಾಗಿ ಅದಕ್ಕೂ ಇದಕ್ಕೂ ವ್ಯತ್ಯಾಸಗಳುಂಟು. ನಾವು 2019ರಲ್ಲಿ ನಾವು ಕೆಲಸ ಶುರು ಮಾಡಿದ್ದು. 2019ರಲ್ಲಿ ನಾನು ಅಕಾಡೆಮಿಯ ಸದಸ್ಯ ಆದಾಗ, ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯ ಆದ ನಂತರ ನಮ್ಮಲ್ಲಿ ಮೀಟಿಂಗ್ಗಳನ್ನು ಮಾಡಿ ಹಿಂದಿನ ನಮ್ಮ ಹಿರಿಯರು ಅವರು ಏನೆಲ್ಲ ಮಾಡಿ ಇಟ್ಟಿದ್ದಾರೆ, ಲಿಪಿಯನ್ನು ಪರಿಷ್ಕರಣೆ ಮಾಡಿ ಇಟ್ಟಿದ್ದಾರೆ, ಆ ಲಿಪಿಯನ್ನು ನಾವು ಯುನಿಕೋಡ್ಗೆ ತೆಗೆದುಕೊಂಡು ಹೋದದ್ದು. ಹಿಂದಿನವರು ಮಾಡಿದ ಲಿಪಿಯ ಕಾರ್ಯವನ್ನು ನಾವು ಮುಂದುವರಿಸಿದ್ದು. ಹೌದು, ನಾವೀಗ ಶುರು ಮಾಡಿ 4-5 ವರ್ಷ ಆಯಿತು. ಹಾಗಾಗಿ ಇಲ್ಲಿ ಭಾಳಷ್ಟು ಪ್ರಶ್ನೆಗಳು ಬರ್ತದೆ, ನಮಗೆ ಫೋನ್ ಕಾಲ್ಗಳು ಬರ್ತಾ ಉಂಟು, ಯಾವಾಗ ತುಳುವಿಗೆ ಯುನಿಕೋಡ್ ಬರ್ತದೆ ಅನ್ನುವಂಥ ವಿಚಾರ. ತುಳುವಿಗೆ ಯುನಿಕೋಡು ಇದಕ್ಕೆ ಕಾಲ ಹಿಡಿತದೆ, ಕೂಡಲೇ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಶ್ರಮ, ನಮಗೆ ಈಗ ಟೆಕ್ನಿಕಲ್ ಕೆಲಸ ಮಾಡುವಂಥ ಯುವಕರು ಬೇಕು, ಇನ್ನೂ ಕೂಡ ಬೇಕು, ಇದರ ಬಗ್ಗೆ ಜ್ಞಾನ ಇದ್ದವರು. ಯಾರು ಕೂಡ ಆಸಕ್ತಿ ಇದ್ದವರು ಸ್ವಯಂ ಆಗಿ ಬಂದು ನಮ್ಮನ್ನು ಸೇರಿಕೊಳ್ಬೋದು, ಅಥವಾ ಅವರೇ ಸ್ವಯಂ ಆಗಿ ಮಾಡೋದಿದ್ದರೂ ಇಲ್ಲಿ ಯಾರು ನಿಲ್ಲಿಸ್ಲಿಕ್ಕಾಗೋದಿಲ್ಲ. ಬಟ್ ನಾವೊಂದು ಹಂತದಲ್ಲಿ ಮುಟ್ಟಿದ್ದೇವೆ, ಅದನ್ನು ಸೇರಿಕೊಂಡು ಮಾಡಿಬಿಟ್ರೆ ಭಾಳ ಖುಷಿ, ಬೇಗ ಆಗ್ತದೆ. ಅವರಿಗೆ ವೈಷ್ಣವಿ ಮೂರ್ತಿಯವರಿಗೆ 16 ವರ್ಷ ತಗೊಂಡಿದೆ. ಹಾಗಾಗಿ ನಮಗೆ ನಮ್ಮದೀಗ ಬರೀ 5 ವರ್ಷದ ಪ್ರಯತ್ನಕ್ಕೆ ನಾವು ಈ ಮಟ್ಟಕ್ಕೆ ಮುಟ್ಟಿದ್ದೇವೆ. ಹಾಗಾಗಿ ಒಂದಷ್ಟು ಯುವಕರೆಲ್ಲ ಸೇರಿಕೊಂಡು, ಅಥವಾ ಯಾರು ಜ್ಞಾನ ಇದ್ದವರು, ಯಾರು ಕೂಡ ಯುವಕರೇ ಅಂತಲ್ಲ, ಇವು ಸೇರಿಕೊಂಡ್ರೆ ಈ ಕಾರ್ಯವನ್ನು ಬೇಗ ಮುಗಿಸ್ಬೋದು.